ದೇವಾಲಯಗಳು ದೇವಸ್ಥಾನಗಳು ಜನರನ್ನು ಒಗ್ಗೂಡಿಸುತ್ತದೆ, ಹತ್ತಿರವಾಗಿಸುತ್ತದೆ. ಅದೇ ರೀತಿ ನಾವು ಪರಸ್ಪರ ಹತ್ತಿರವಾಗಿ ಶ್ರದ್ಧಾ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಿದಾಗ ನಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಎಂದು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂನ ಗುರುದೇವಾನಂದ ಸ್ವಾಮೀಜಿ ಹೇಳಿದರು. ಅರಂತೋಡು ಗ್ರಾಮದ ತೋಟಂಪಾಡಿ ಶ್ರೀ ಉಳ್ಳಾಕ್ಲು ಉಳ್ಳಲ್ತಿ ಮತ್ತು ಸಹ ಪರಿವಾರ ದೈವಗಳ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮಕಳಶೋತ್ಸವದ ಪ್ರಯುಕ್ತ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಿತು. ಈ ವೇಳೆ ಶ್ರೀ ತೋಟಂಪಾಡಿ ಉಳ್ಳಾಕ್ಲು ದೈವಸ್ಥಾನದ ಹಿನ್ನೆಲೆಯುಳ್ಳ ಸ್ಮರಣಾ ಸಂಚಿಕೆಯನ್ನು ಬಿಡುಗಡೆ ಮಾಡಿ ಅವರು ಆಶೀರ್ವಚನ ನೀಡಿದರು. ಪುರಾತನ ದೈವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಳಶೋತ್ಸವ ನಡೆಸುವುದರಿಂದ ಸಂಸ್ಕೃತಿ ಅನಾವರಣಗೊಳ್ಳುತ್ತದೆ. ಮೂಲ ನಂಬಿಕೆಗೆ ಧಕ್ಕೆಯಾಗದಂತೆ ಆಚರಣೆಗಳು ನಡೆಯಬೇಕು. ಅಂತರಂಗದಲ್ಲಿ ಆಧ್ಯಾತ್ಮಿಕ ಕೃಷಿಯನ್ನ ಮಾಡಬೇಕು ಎಂದರು. ಭಾಷಣ ಮಾಡ್ತಾ ಇದ್ರು. ಅವರು ಲೊಕೇಶನ್ ಕೊಟ್ಟಿದ್ರು. ಅವರು ಮನೆ ಒಳಗೆ ಹೋಗಿ ಕೂತಿದ್ರು. ಕಾಂಪೌಂಡ್ ಇವರು ನೋಡೋದು ಲೊಕೇಶನ್ ಅವರದೇ ಕೊಟ್ಟದ್ದು, ಮನೆಯವರದೇ ಕೊಟ್ಟದ್ದು. ಇವರು ಹೋಗ್ಬೇಕಂತ ಇಲ್ಲಿಗೂ ಹೋದದ್ದು ಮನೆ. ಲೊಕೇಶನ್ ಅಂತ ಅಂದರೆ ನಾವು ಎಷ್ಟು ಸೂಕ್ಷ್ಮವಾಗಿ ವಿಮರ್ಶೆ ಮಾಡಬೇಕು. ನಾನೊಂದು ಮಗುವನ್ನು ಕೇಳಿದೆ, ನಿಮ್ಮಲ್ಲಿ ಗುರುಗಳು ಯಾರು ಅಂತ ಕೇಳಿದೆ. ನಾವು ಆ ಚರ್ಚೆ ನೋಡಿ ಹೇಳಿದ, ನಮಗೆ ಮಹಾಗುರುಗಳು ಅಂದರೆ ಗೂಗಲ್ ಅಂತ ಹೇಳಿ. ಎಲ್ಲ ಅವನ್ನೆಲ್ಲ ಕೇಳಿದ್ರಿ, ಎಲ್ಲರೂ ಗುರುಗಳನ್ನೇ ಕೇಳುದಿಲ್ಲ. ಎಲ್ಲ ಗೂಗಲ್ ಹೊತ್ತಿಕೊಂಡು ನೋಡೋದು ಎಷ್ಟು ಎಲ್ಲಿ ಏನೇ ಇರಲಿ ಅದರ ಜೊತೆಗೆ ಹೋಗಿ, ಬೇಡ ಅಂತ ನಾವು ಹೇಳುವುದಿಲ್ಲ, ಸ್ವಲ್ಪ ಜೋಪಾನವಾಗಿ ಹೋಗಿ ಅಷ್ಟೇ. ಇವತ್ತು ನಮಗೆ ಹೇಳಿಕ್ಕಿರುವಂಥದ್ದು ತೋಟಂಪಾಡಿಯಲ್ಲಿ ಇಂಥೊಂದು ಒಳ್ಳೆಯದಾದ ಒಂದು ಸುಂದರವಾದ ಒಂದು ದೇವಸ್ಥಾನ ಎದ್ದು ನಿಂತಿದೆ. ಇದರ ಹಿಂದೆ ಒಂದು ಪರಿಶ್ರಮ ಇರಬಹುದು. ದೊಡ್ಡ ಒಂದು ಸಮಿತಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಬೇರೆ ಬೇರೆ ರೀತಿಯ ನಿರ್ಮಾಣವನ್ನು ಸಮಿತಿಗಳನ್ನು ನಿಯೋಜಿಸಿದ್ದಾರೆ. ಯಾಕಂದ್ರೆ ಇದು ಕಾರ್ಯಕ್ರಮ ಚೆನ್ನಾಗಿ ಆಗ್ತದೆ. ಬ್ರಹ್ಮಕಳಶೋತ್ಸವ ಸಮಿತಿಯ ಅಧ್ಯಕ್ಷ ಹರೀಶ್ ಕಂಜಿಪಿಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಎಲ್ಲರ ಸಹಕಾರದಿಂದ ನಾವು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಲು ಕಾರಣವಾಗಿದೆ. ಮುಂದೆಯೂ ಎಲ್ಲ ಭಕ್ತಾದಿಗಳು ಸಹಕಾರ ನೀಡಬೇಕು ಎಂದು ಹೇಳಿದರು. ನಾವು ರೆಡಿಮೇಡ್ ಕಲಶವನ್ನ ಮಾಡುವುದು ಅಂತ ಯೋಚನೆ ಮಾಡಿದ್ದೆವು. ಆದರೆ ದಳಮನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಪುರುಷಣ್ಣ ಹೋಗಿ ಅದು ಇಲ್ಲಿಗೆ ಏನು ಆಗಬೇಕು ಅದು ಆಗಿತ್ತು. ಹೆಚ್ಚಿನಂಶ ಒಳ್ಳೆಯ ಕಲಶವನ್ನು ತರುವಂಥ ಕೆಲಸ ಕಾರ್ಯಗಳಾಯಿತು. ಕೊನೆಗೆ ಆ ಬಜೆಟ್ ಅಂದರೆ 3-3.5 ಲಕ್ಷ ಇದ್ದದ್ದು ಅದು 6,80,000 ಆಯಿತು. ಹೆಚ್ಚಿನಂಶ ನಮಗೆ ಅದನ್ನು ಬಿಲ್ ಕೇಳುವಾಗ ನಮಗೆ ತಪ್ಪಿಬ್ಬಾಯಿತು. ಪುರುಷಣ್ಣನ ಹತ್ರ ಇದನ್ನು ಹೇಗೆ ಮಾಡುವುದು ಅಂತ ಹೇಳುವಾಗ ಪುರುಷಣ್ಣ ಮತ್ತು ವಿನೋದ್ರು ಒಪ್ಪಿಕೊಂಡ್ರು. ನಾವು ಉಳುವಾರು ಕುಟುಂಬಸ್ಥರು ಸೇರಿ 2 ಲಕ್ಷ ಹೆಚ್ಚುವರಿಯನ್ನು ನಾವು ಪಡೆಯುತ್ತೇವೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಅದು ಅವರ ಕುಟುಂಬದಿಂದ ತಳಮನೆ ಕುಟುಂಬಸ್ಥರು ಅದನ್ನು ಭರಿಸ್ತಕ್ಕಂಥ ಕೆಲಸ ಕಾರ್ಯಗಳಾಯಿತು. ದೇವರಿಗೆ ಹೆಚ್ಚಿನಂಶ ಅದು ಇಲ್ಲಿ ಸಾಕಾರ ಆಗಬೇಕು ಅಂತ ಹೇಳುವಂಥ ದೇವರ ಸಂಕಲ್ಪ ಇತ್ತು. ಅದರಿಂದಾಗಿ ಇದು ಈ 2 ಏನು ಘಟನೆಗಳು ಇಲ್ಲಿ ದೇವರ ಒಂದು ಕೆಲಸ ಕಾರ್ಯಗಳು ಆಗ್ತದೆ ಅಂತ ಹೇಳಿದ್ರೆ, ಅದು ದೈವ ಸಂಕಲ್ಪ ಉಂಟು ಅಂತ ಹೇಳಿದ್ರೆ ಅದು ಹಾಗೆ ಆಗ್ತದೆ ಅಂತ ಹೇಳುವಂಥದ್ದನ್ನ ತೋರಿಸ್ತಕ್ಕಂಥ ಈ 2 ಘಟನೆಗಳು. ಮುಖ್ಯ ಅತಿಥಿಯಾಗಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಮೋಹನ ರಾಮ್ ಸುಳ್ಳಿ, ಮೈಸೂರಿನ ಪ್ರಿಯದರ್ಶಿನಿ ಗ್ರೂಪ್ಸ್ನ ಮಾಲಕ ರೋಷನ್ ಕುರುಂಜಿ, ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಪುಷ್ಪಾ ಮೇದಪ್ಪ, ಅರಂತೋಡು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶ್ವೇತಾ, ಪಂಜಾ ವಲಯ ಅರಣ್ಯಾಧಿಕಾರಿ ಎನ್ ಮಂಜುನಾಥ್, ಸುಳ್ಯ ವಲಯ ಅರಣ್ಯಾಧಿಕಾರಿ ಗಿರೀಶ್ ಆರ್, ಅರಂತೋಡು ತೋಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಉಪಾಧ್ಯಕ್ಷ ದಯಾನಂದ ಕುರುಂಜಿ, ದೈವ ತಜ್ಞರಾದ ಶಶಿಕುಮಾರ್ ಪಂಡಿತ್, ಬಾಲಕೃಷ್ಣನ್ ಕಳ್ಳಾರ್, ಉಳುವಾರು ತಳಮನೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಪುರುಷೋತ್ತಮ ಉಳುವಾರು, ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಕೆ ಗೋಪಾಲ, ಕೋಶಾಧಿಕಾರಿ ಧನಂಜಯ ಕಲ್ಲುಗದ್ದೆ, ಕಾರ್ಯದರ್ಶಿ ಯುಎಂ ಶೇಷಗಿರಿ, ಸುಳ್ಯ ಕಟ್ಟಡ ಕಾರ್ಮಿಕ ಸಂಘದ ನಿರ್ದೇಶಕ ಗೋಪಾಲಕೃಷ್ಣ ಕಾಟೂರು, ಬ್ರಹ್ಮಕಳಶೋತ್ಸವ ಸಮಿತಿಯ ಖಜಾಂಜಿ ಅಯ್ಯಣ್ಣ ಗೌಡ ಉಳುವಾರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ದಾನಿಗಳಾಗಿ ಸಹಕರಿಸಿದ ಹಲವರನ್ನು ಕ್ಷೇತ್ರದ ಮೂಲಕ ಸನ್ಮಾನಿಸಲಾಯಿತು. ಸಾಂಸ್ಕೃತಿಕ ಸಮಿತಿ ಸಂಚಾಲಕ ಭವಾನಿ ಶಂಕರ ಅಡ್ತಲೆ ಸ್ವಾಗತಿಸಿ, ಬ್ರಹ್ಮಕಳಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುತ್ತಮೊಟ್ಟೆ ವಂದಿಸಿದರು. ಅರಂತೋಡು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜಯಪ್ರಕಾಶ್, ಪ್ರಾಂಶುಪಾಲ ರಮೇಶ್ ಹಾಗೂ ಸವಿತಾ ಕಾರ್ಯಕ್ರಮ ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಸುಳ್ಯ.